ದೇವರು ಮನುಜರಾದರು. ಈ ಲೋಕಕ್ಕೆ ಶಾಂತಿಯ ಸಂದೇಶವನ್ನು ನೀಡಿದರು. ಪ್ರೀತಿಯ ಜೀವನ ನಡೆಸಲು ಅವರು ಕರೆ ನೀಡಿದರು. ಮಾತ್ರವಲ್ಲ, ಕ್ಷಮೆ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಾವು ಮೈಗೂಡಿಸಬೇಕು ಎಂಬುದನ್ನು ಅವರು ಕಲಿಸಿಕೊಟ್ಟವರು. ಪ್ರೀತಿ, ಶಾಂತಿ, ಕ್ಷಮೆಯ ಜೀವನಕ್ಕೆ ಕರೆಕೊಟ್ಟ ಯೇಸು ಕ್ರಿಸ್ತರ ಜನ್ಮದಿನದ ಈ ಹಬ್ಬ. ಖಂಡಿತವಾಗಿಯೂ ನಾವೆಲ್ಲರೂ ಈ ಸಂದೇಶವನ್ನು, ಅವರು ತಂದಂಥ ಸಂದೇಶವನ್ನು ಜೀವಿಸಲು ಯಾವಾಗಲೂ ಸಿದ್ಧರಾಗಿರಬೇಕು. ಯೇಸು ಮನುಜರಾದ ಈ ಒಂದು ಘಟನೆಯ ಸಂಭ್ರಮವನ್ನು ನಾವು ಆಚರಿಸುವಾಗ ಒಬ್ಬ ಲೇಖಕ ಒಂದು ಕಥೆಯನ್ನು ಹೀಗೆಂದು ವರ್ಣಿಸ್ತಾರೆ. ಒಬ್ಬ ರಾಜನಿದ್ದಂತೆ. ಆ ರಾಜನಿಗೆ ಒಬ್ಬ ಮಗ, ರಾಜಕುವರ ಅಂತ ಹೇಳ್ತೇವೆ. ಅವನಿಗೆ ಆಡಳಿತದಲ್ಲಿಯೇ, ಆ ರಾಜ್ಯದ ಆಡಳಿತದಲ್ಲಿ ತುಂಬ ಆಸಕ್ತಿ ಇತ್ತು. ಯಾವಾಗಲೂ ವೇಷ ಬದಲಾಯಿಸಿಕೊಂಡು ಅವನು ಜನರನ್ನು ನೋಡ್ಲಿಕ್ಕೆ ಹೋಗ್ತಿದ್ದ. ಯಾವುದೆಲ್ಲ ಒಂದು ಸಂದರ್ಭ ಉಂಟು, ಕೆಲಸದ ಸಂದರ್ಭ, ಅಲ್ಲಿ ಹೋಗಿ ಅವರನ್ನು ಮಾತಾಡಿಸಿಕೊಳ್ತಿದ್ದ. ಜನರ ಕಷ್ಟ ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಬಂದು ತನ್ನ ತಂದೆಗೆ, ರಾಜರಿಗೆ ಒಂದು ವರದಿಯನ್ನು ಕೊಡ್ತಿದ್ದ. ಅದು ಅವನಿಗೆ ಯಾವಾಗಲೂ ಒಂದು ಸಂತೋಷವನ್ನು ನೀಡುವಂಥ ಕೆಲಸವಾಗಿತ್ತು. ಇದು ನನ್ನ ಕರ್ತವ್ಯ ಎಂದು ಎನಿಸ್ಕೊಳ್ತಿದ್ದ. ಹೀಗೆ ಅವನ ದಿನನಿತ್ಯದ ಈ ಒಂದು ಪ್ರಯಾಣದಲ್ಲಿ ಹೀಗೆ ಭೇಟಿ ಕೊಡುವಾಗ ಅವನು ಒಂದು ತೀರಾ ಬಡ ಕುಟುಂಬಕ್ಕೆ ಭೇಟಿ ಕೊಡುವ ಒಂದು ಅವಕಾಶ ಸಿಕ್ಕಿತು. ತುಂಬ ಸಣ್ಣ ಮನೆ. ಆ ಒಂದು ಮನೆಯಲ್ಲಿ ಒಬ್ಬಳು ಆ ಮಾಲೀಕನಿಗೆ, ಅಂದರೆ ಯಜಮಾನಿಗೆ ಮಗಳಿದ್ಲು. ಆ ಮಗಳನ್ನು ಕಂಡ ಕೂಡಲೇ ಆ ರಾಜಕುಮಾರಿಗೆ ತುಂಬ ಖುಷಿಯಾಯಿತು. ಯಾಕಂತೇಳಿದರೆ ಅವಳ ಗುಣ, ನಡ್ಕೊಳ್ಳುವ ರೀತಿ, ಗೌರವ ಕೊಡುವ ರೀತಿ, ಸತ್ಕಾರ ನಡೆಸುವಂಥ ರೀತಿ, ಮಾತ್ರ ಅಲ್ಲ ಕೆಲಸ ಮಾಡುವಂಥ ರೀತಿ, ಎಲ್ಲ ಆ ಜೀವನವನ್ನು ಕಂಡು, ಅವಳ ವ್ಯಕ್ತಿತ್ವವನ್ನು ಕಂಡು ಅವನು ಮಾರು ಹೋದ. ಅವನಲ್ಲಿ ಪ್ರೀತಿ ಹುಟ್ಟಿತು. ಹೇಗಾದರೂ ಮಾಡಿ ಈ ಹುಡುಗಿಯನ್ನೇ ಮದುವೆ ಆಗಬೇಕಂತ ಎನಿಸ್ಕೊಂಡ. ಆದರೆ ಹೇಗೆ ಹೇಳುವುದು? ಯಾಕಂದರೆ ಪರಿಚಯ ಇತ್ತು, ರಾಜಕುವರ ಅಂತ ಆ ಕುಟುಂಬಕ್ಕೆ ಗೊತ್ತಿರಲಿಲ್ಲ. ಅವಳನ್ನು ಮಾತಾಡಿಸ್ತಾ ತನ್ನ ಪರಿಚಯ ನೀಡಿದ ಕೂಡಲೇ ಆ ಮನೆಯವರ ಎಲ್ಲರೂ ಭಯಭೀತರಾದರು. ಒಬ್ಬ ರಾಜಕುಮಾರ ನಮ್ಮ ಮನೆಗೆ ಹಾಗೂ ನಮ್ಮ ಮಗಳನ್ನು ಕೇಳ್ತಾ ಇದ್ದಾರೆ. ಅವರು ಒಪ್ಪಲಿಲ್ಲ. ರಾಜರೇ, ನೀವು ದೊಡ್ಡವರು, ನೀವು ನಮ್ಮ ಮಗಳನ್ನು ಕೇಳುವುದು ಸರಿಯಲ್ಲ. ಆದರೆ ಅವನ ಹಠ ಬಿಡಲು ಅವನು ತಯಾರಿರಲಿಲ್ಲ. ಯಾಕೆ? ಆ ಹುಡುಗಿಯ ಮೇಲೆ ಅಷ್ಟು ವ್ಯಾಮೋಹ ಇತ್ತು. ಅವರು ರಾಜನಲ್ಲಿ ಬಂದು ತನ್ನ ತಂದೆಯಲ್ಲಿ ಹೇಳಿಕೊಂಡ, ನನಗೆ ಆ ಒಂದು ಹುಡುಗಿಯನ್ನೇ ಮದುವೆ ಆಗಬೇಕು. ರಾಜ ಹೋಗಿ ಆ ಹೆಣ್ಣಿನ ತಂದೆ ಹತ್ರ ಕೇಳಿದರು, ನಿಮ್ಮ ಮಗಳಿಗೆ ಮದುವೆ ಮಾಡಿಕೊಡಿ. ಅದಕ್ಕೆ ಆ ತಂದೆ ಒಪ್ಪಲಿಲ್ಲ. ಕೊನೆಗೆ ಒಂದು ನಿರ್ಬಂಧ, ಷರತ್ತನ್ನು ಹಾಕಿದರು ಆ ಮನೆಯವರು. ಒಂದು ವೇಳೆ ನನ್ನ ಮಗನಿಗೆ ಮದುವೆ ಆಗೋರು ನಮ್ಮಂತೆ ಕೆಲಸ ಮಾಡುವವರು, ಜಮೀನಲ್ಲಿ ಕೆಲಸ ಮಾಡುವವರು, ನಮ್ಮ ಮನೆಯಲ್ಲೇ ಉಳ್ಕೊಳ್ಳುವವರು, ಅಂಥ ವ್ಯಕ್ತಿಗಳು ಬೇಕು. ಅಂಥ ಒಂದು ಲೆವೆಲ್ಗೆ ಬಂದರೆ ಮಾತ್ರ ನಾನು ನನ್ನ ಮಗಳನ್ನು ಅಂಥ ವ್ಯಕ್ತಿಗೆ ಮದುವೆ ಮಾಡಿಕೊಡುವೆ. ರಾಜಕುಮಾರ ತನ್ನೆಲ್ಲ ವೈಭವ, ಸಂಪತ್ತು, ಆಸ್ತಿ, ಆ ಒಂದು ಅಧಿಕಾರವನ್ನು ಎಲ್ಲ ಬಿಟ್ಟ ಕೇವಲ ಹೆಣ್ಣಿಗೋಸ್ಕರ, ಅವಳಲ್ಲಿದ್ದ ಪ್ರೀತಿಗೋಸ್ಕರ ಅವಳನ್ನು ಮದುವೆಯಾಗಿ ಒಂದು ಸಾಮಾನ್ಯ ಜೀವನ ನಡೆಸಲು ಮುಂದಾದ. ಪ್ರಿಯರೇ, ಇದೊಂದು ಕತೆ ಆ ಒಬ್ಬ ಲೇಖಕ ತನ್ನ ಪುಸ್ತಕದಲ್ಲಿ ಬರೀತಾನೆ. ದೇವರು ತನ್ನೆಲ್ಲ ವೈಭವವನ್ನು, ತನ್ನೆಲ್ಲ ಶಕ್ತಿಯನ್ನು
ಎಲ್ಲ ವೈಭವವನ್ನು ಬಿಟ್ಟು ಮನುಜರಾದರು, ನಮ್ಮಂತೆ ಮನುಜರಾದರು, ದೇವರ ಪುತ್ರರು ಎನಿಸಿಕೊಂಡರು. ಖಂಡಿತವಾಗಿ ಅವರಲ್ಲಿ ದೈವತ್ವ ಇತ್ತು. ಈ ದೇವರು ಮನುಷ್ಯನನ್ನು ಅರ್ಥೈಸಿಕೊಂಡರು, ಪ್ರೀತಿಯಿಂದ ಬದುಕಲು ಕರೆ ನೀಡಿದರು. ಶಾಂತಿ ನೀತಿಯಲ್ಲಿ ಕ್ಷಮೆಯ ಜೀವನವನ್ನು ನಡೆಸಿದರೆ ಅಲ್ಲಿ ಯಾವಾಗಲೂ ಆ ಜೀವನ ಸುಖಮಯ ಜೀವನ ಆಗುವುದೆಂದವರು ಹೇಳಿದರು. ಮಾತ್ರವಲ್ಲ, ಅವರು ತಿಳಿಸಿಕೊಟ್ಟರು. ನಿಮ್ಮ ವೈರಿಯನ್ನು ಪ್ರೀತಿಸಿರಿ. ಆ ಶಿಲುಬೆ ಮೇಲಿಂದ ತನ್ನ ವೈರಿಗಳನ್ನು ಪ್ರೀತಿಸಿದರು. ಪ್ರೀತಿಯ ಬೆಲೆಯೇನು, ಕ್ಷಮೆಯ ಆ ಮಹತ್ವವೇನು ಎಂದು ಅವರು ತಿಳಿಸಿಕೊಟ್ಟರು. ಇವತ್ತು ಆ ಒಂದು ಸಂದೇಶ ನಮ್ಮ ಜೀವನದಲ್ಲಿ ಖಂಡಿತವಾಗಿ ನಾವು ಧರ್ಮ, ಜಾತಿ, ಮತ ಭೇದವಿಲ್ಲದೆ ಇಲ್ಲಿ ನೆರೆದಿದ್ದೇವೆ. ಈ ಒಂದು ಸಂದೇಶವನ್ನು ಜೀವಿಸಿದರೆ ನಮ್ಮ ಭಾರತ ದೇಶ ಖಂಡಿತವಾಗಿಯೂ ಒಂದು ಸಮೃದ್ಧಿಯ ದೇಶವಾಗುವುದು. ಎಲ್ಲಿ ಶಾಂತಿ ಅಡಗಿದೆಯೋ, ಎಲ್ಲಿ ಸಮಾಧಾನ ಅಡಗಿದೆಯೋ, ಪರಸ್ಪರ ಅರ್ಥೈಸಿಕೊಂಡು ಪರಸ್ಪರ ಸಹಕಾರ ನೀಡುತ್ತಾ ಒಬ್ಬರನ್ನೊಬ್ಬರು ಸಹಾಯ ಮಾಡುತ್ತಾ ಬದುಕಿದ ಜೀವನವೇ ನಿಜವಾದ ಜೀವನ. ಅದು ಮಾನವತೆಯ ಜೀವನ. ಇಂದು ಈ ಸಾನ್ನಿಧ್ಯ ಸಂಸ್ಥೆ ಎಲ್ಲಿ ಇಂಥ ಒಂದು ಸಂಭ್ರಮ, ಕ್ರಿಸ್ಮಸ್ ಸಂಭ್ರಮ ನಡೆಸಿಕೊಡುವಾಗ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಮಾನ್ ಸ್ಟೀವನ್ ಮೆಂಡಿಸ್ ಜನಪರ ಕೆಲಸ ಕಾರ್ಯಗಳನ್ನು ಅವರು ಹಮ್ಮಿಕೊಳ್ತಾ ಇದ್ದಾರೆ. ಡಿವೈನ್ ವರ್ಡ್ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಎಷ್ಟೋ ಜನಪರ ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಂಡಿದ್ದಾರೆ. ವೈದ್ಯಕೀಯ ಶಿಬಿರಗಳು, ಕಣ್ಣಿನ ಚಿಕಿತ್ಸೆ, ಇಂಥ ಹಿಂದುಳಿದ ಮಕ್ಕಳಿಗೆ ಆಗ್ಬೋದು, ಬಡ ಮಕ್ಕಳಿಗೆ ಆಗ್ಬೋದು, ಮದುವೆ ಆಗುವಂಥ ಆ ದಂಪತಿಗಳಿಗೆ ಅವರು ಸಹಾಯ ಮಾಡಿದ್ದಾರೆ. ಒಂದು ಸಮಾಜ ಸೇವಕರಾಗಿ ಯೇಸು ಕ್ರಿಸ್ತರ ಆ ಒಂದು ಸಂದೇಶವನ್ನು ಅವರು ತಮ್ಮ ಜೀವನದಲ್ಲಿ ಖಂಡಿತವಾಗಿ ಪಾಲಿಸುತ್ತಾ ಇತರರ ಜೀವನದಲ್ಲಿ ಸಂತೋಷವನ್ನು ಅವರು ತಂದುಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು, ಈ ಕ್ರಿಸ್ಮಸ್ ಹಬ್ಬದ ಸಂಭ್ರಮವನ್ನು ಪ್ರತಿ ವರ್ಷ ಇಲ್ಲಿ ನಡೆಸಿಕೊಡುವ ಶ್ರೀಮಾನ್ ಸ್ಟೀವನ್ ಮೆಂಡಿಸ್, ಫ್ಲಾರೆನ್ಸ್ ಮೆಂಡಿಸ್ ಅವರ ಕುಟುಂಬಕ್ಕೆ ನಾವು ಖಂಡಿತವಾಗಿ ಚಪ್ಪಾಳೆಯಿಂದ ನಾವು ಅಭಿನಂದಿಸಬೇಕು. ಯಾಕಂದರೆ ಇಲ್ಲಿ ಮಾತ್ರ ಅಲ್ಲ, ವಿವಿಧ ಒಂದು ಸಂಸ್ಥೆಗಳಲ್ಲಿ ಮಾತ್ರವಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿಯೂ ಕೂಡ ಅವರು ಈ ಒಂದು ಸಂಭ್ರಮವನ್ನು ಹಮ್ಮಿಕೊಳ್ತಾರೆ. ಮಾತ್ರ ಅಲ್ಲದೆ ನಾನು ICYM ನಿರ್ದೇಶಕರು. ನಮ್ಮ ಯುವಜನರಿಗೆ, ನಮ್ಮ ಧರ್ಮ ಪ್ರಾಂತ್ಯದ ಯುವಜನರಿಗೆ ಅವರು ವಿವಿಧ ರೀತಿಯಲ್ಲಿ ಅವರು ಸಹಕಾರ ನೀಡ್ತಾರೆ. ನಮ್ಮ ಕಾರ್ಯಕ್ರಮಗಳು ಎಷ್ಟೋ ಆಗ್ತಾ ಉಂಟು. ಅವರ ಹತ್ತಿರ ಯಾರು ಹೋದರೂ, ಯುವಜನರು, ಅದಕ್ಕೆ ಧರ್ಮದ ಮೇರೆ ಇಲ್ಲ, ಯಾರು ಹೋದರೂ, ಯಾವ ಯುವಜನರು ಹೋದರೂ ಅವರಿಗೆ ಸಹಾಯ ಮಾಡುವಂಥ ಒಂದು ಒಳ್ಳೆಯ ಮನಸ್ಸು ಅವರಲ್ಲಿ ಉಂಟು. ಇಂದು ಖಂಡಿತವಾಗಿಯೂ ಅವರನ್ನು ಅಭಿನಂದಿಸುತ್ತಾ ನಿಮಗೆಲ್ಲರಿಗೂ ಮಗದೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.